ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಕ್ಕೆ ಬೊಡಮಡುತ್ತವಣಿ ಪೆನಿ ಕಥಾಮೃತವ
ಅದಕ್ಕೆ ಸಾಕ್ಷಿ ನಾನಾಗಿದ್ದೇನೆ. 100 ಅಶ್ವಮೇಧಗಳ ಯಾಗವನ್ನು ಮಾಡಿ ಪುಣ್ಯದ ಫಲದಿಂದ ಈ ನಾಗಲೋಕದ ಅಧಿಕಾರಿಯಾಗಿದ್ದೇನೆ. ದಿಕ್ಪಾಲಕರೊಡಗೊಂಡು ಸಭಾ ಪ್ರವೇಶ ಮಾಡಿದ್ದೇನೆ. ಕಲ್ಪಿಸಿದನ್ನು ಕೊಡುವ ಕಲ್ಪವೃಕ್ಷ, ಕಾಮಿಸಿದನ್ನು ಕೊಡುವ ಕಾಮಧೇನು, ಚಿಂತಾಮಣಿ, ತುಂಬುರರ ಗಾಯನ, ಅಂಬಾದಿ ನಾರಿಯರ ನರ್ತನ, ಇವೆಲ್ಲ ದೇವಲೋಕದ ವೈಭವ. ಆದರೆ ಸುಮನಸರೇ, ದೇವಲೋಕಕ್ಕೆ ದಾನವರ ದಾಳಿಯಾದರೆ ನೀವೇನು ಮಾಡುವಿರಿ? ಸುರದ ಲಾಲಿಸಯ್ಯ. ಸುರದ ಲಾಲಿಸಯ್ಯ, ನಾನೆಂಬುದು ಮರೆಯ ಮಾತಲ್ಲ ಜೀಯ. ಸುರುಳರು ನಾಗಕ್ಕೆ ತರಳು ಸಂಗ್ರಾಮದಿ ತರೆದಿಕ್ಕೆ ನಿಶ್ಚಯ. ಇದಕ್ಕೆ ಚಿಂತೆಯೇ ಬೇಡ. ಆ ದಾನವರನ್ನು ನನ್ನ ಶಕ್ತಿಯಿಂದ ನಾನು ಕೊಂದು ಕೊಡುತ್ತೇನೆ. ಶಿವಪಾಲ ಗೌರಮೂರ್ತಿಗಳ ಅನುಗ್ರಹದಿಂದ ಬರುವ ದಾನವರನ್ನು ಕೊಂದು ಕೊಡುತ್ತೇನೆ. ಶಿವಪಾಲ 3 ಮೂರ್ತಿಗಳ ನಿತ್ಯದಲ್ಲಿ ವಿಚಾರಿಸಿ ಕೊನೆಯವರಿನ್ನೂ ಬೇರೆ ಯೋಚಿಸಲಿಕ್ಕೆ ವೀರನ ನೆಹರು ಮಾಡುತ್ತಾನು ಸುರಿದನು. ಆ ದಾನವರನ್ನು ಯುದ್ಧದಲ್ಲಿ ಸೋಲಿಸಿ ಈ ದೇವಲೋಕವನ್ನು ನಾನೇ ಕಾಪಾಡುತ್ತೇನೆ. ಧೈರ್ಯಸ್ಥರಾಗು ಶಿವಪಾಲ. ಸುರದೇನು ಕಲ್ಪತರು ಸುರದೇನು ಕಲ್ಪತರು ಮುಂತಾಗಿಯ ಹೊರವಸ್ತುಗಳ ಧೂಳರು ಸಂಧಿಸಿದ್ರಗೆ ನಮ್ಮಲ್ಲಿ ಹರಡುವ ನೀಗುವರು. ಶಿವಪಾಲ, ಧರ್ಮ ಅಧರ್ಮಗಳ ಮಧ್ಯೆ ಸಂಘರ್ಷವಾದಾಗ ಶಾಶ್ವತವಾಗಿ ಉಳಿಯುವುದು ಧರ್ಮ. ಹೀಗಿರುವಾಗ ಬರುವ ದಾನವರನ್ನು ನಾನು ಕೊಂದು ಕೊಡುತ್ತೇನೆ. ಧೈರ್ಯಸ್ಥನಾಗು. ದೇವೇಂದ್ರ, ದಾನವರು ಎಷ್ಟೇ ವರವನ್ನು ಪಡೆದರೂ ದುಷ್ಟರೆನ್ನು ಸತ್ಯ. ಹಾಗಾಗಿ ದುಷ್ಟತನವನ್ನು ತೋರು ಅವರಿಗೆ ಯಾವ ಲೋಕವನ್ನು ನಾನು ತೋರಿಸಲು ಧೈರ್ಯಸ್ಥನಾಗು. ಶಿವಪಾಲ, ಬಂದೇರಣ ಬಂದರೇನಂದೆಯ ಅಪ್ಪನೆಯ ಚಂದದಿ ಪಾಲಿಸಯ್ಯ. ಭಗವಂತ ಧ್ರುವರ ನನ್ನ ಸಂಗರದಿ ಕೊಂದಿಕ್ಕುವೆವು ನಿಶ್ಚಯ. ಶಿವಪಾಲ, ಅಮೃತ ಪಾಲದಿಂದ ಅಮರತ್ವವನ್ನು ಪಡೆದಂತಹ ನಾವು ಸಿರಿ ಆಸೆಯಿಂದ ಬಂದ ದಾನವರನ್ನು ಕೊಂದು ಕೊಡುತ್ತೇನೆ. ಧೈರ್ಯಸ್ಥರಾಗು. ಶಿವಪಾಲ, 3 ಮೂರ್ತಿಗಳ ಅನುಗ್ರಹ ನಮ್ಮ ಮೇಲಿರುವಾಗ ಯಾವ ಭಯವೂ ಬೇಡ. ಅಂದ ದಾನವರನ್ನು ನಾನು ಕೊಂದು ಕೊಡುತ್ತೇನೆ. ಧೈರ್ಯಸ್ಥನಾಗು. ಶಾಬಾಷ್. ಬಲುತೋಷವಂತೇನ ನೀವೆಂದ ನುಡಿಗೆ, ನೀವೆಂದ ನುಡಿಗೆ ಆ ಆ
ಬಲುತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಾಳು ನಿಶ್ಚಯ ಸಂಗರದೊಳಗೆ ಕಲಿಗಾಳು ನಿಶ್ಚಯ ಸಂಗರದೊಳಗೆ 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 ಕಳರ ಭೀತಿಯು ನಮಗೆಲ್ಲೆನಿಸಿಲ್ಲ ಕಳರ ಭೀತಿಯು ನಮಗೆಲ್ಲೆನಿಸಿಲ್ಲ ಆ ನಳಿನ ಬನದಾಯ ವಿರಲು ಸುಳ್ಳಲ್ಲ ಬಲುತೋಷವಂತೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗದೊಳಗೆ ಆ ಸುಮನಸರೇ, ನೀವು ಆಡಿದಂತಹ ಮಾತುಗಳಿಂದ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಈ ಸಾಮರ್ಥ್ಯದ ಬಗ್ಗೆ ಎಲ್ಲಿನಷ್ಟು ಸಂದೇಹವಿಲ್ಲ. ಎಲ್ಲ ನೀವೇ ಹೇಳಿದ ಹಾಗೆ ಈ ಹರಿಯನ್ನು ಸ್ಮರಣೆ ಮಾಡುವವರಿಗೆ ಇದರ ಭಯಗಳುಂಟೆ. ಜಗದ ದೈವವೆನಿಸಿದ ಈ ಹರಿಯನ್ನು ಮನಸ್ಸೇ ಧ್ಯಾನಿಸಿ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸೋಣವೇ? ಜನನಿಯ ಜಯಲಿ ಮಾಲಿನಿಯೂ ಜನನಿಯ ಜಯಲಿ ಮಾಲಿನಿಯೋ ವರದನು ಜಾಬೇಗೆಯಲಿ ಕಾಮಿನಿಯೋ ವರದನು ಜಾಬೇಗೆಯಲಿ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲಿಯೇ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ವನಕ್ಕಾಗಿ
ಶೋಭಿಸುತ್ತಿದೆಯಲ್ಲ ನಮ್ಮಿ ಶೋಣಿತಾಪುರ. ಕಶ್ಯಪ ಬ್ರಹ್ಮರ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿಯ ಪ್ರೀತಿಯ ಮಗಳು ನಾನು. ಮಾಲಿನಿ ಹೆತ್ತವ್ವೆಯ ಆಸೆಯಂತೆ ಅವರಿಂದ ಆಶೀರ್ವಾದವನ್ನು ಪಡೆದು ಕಾಣನಕ್ಕೆ ಬಂದಿದ್ದೇನೆ. ಕಾರಣ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ಪರಾಕ್ರಮಿಯು 3 ಲೋಕವನ್ನು ಗೆಲ್ಲುವಂತಹ ಪುತ್ರನನ್ನು ಪಡೆಯಬೇಕೆಂದು. ಆದರೆ ಮನಸ್ಸಲ್ಲೇನೋ ಭಯ. ಯಾಕೆಂದರೆ ನನ್ನಿ ಯೌವನ. ಹಾಗಿದ್ದರೆ ನಾನು ಕಾಣುವುದಕ್ಕೆ ಹೇಗಿದ್ದೇನೆ? ಚೆಲುವಿಗೆ ಯೌವನದಿಂದ ಚೆಲುವಿಗೆ ಯೌವನದಿಂದ ಯೌವನದಿಂದ ಆ ಆ ಚೆಲುವಿಗೆ ಯೌವನದಿಂದ ಯೌವನದಿಂದ ನಾ ಸಲೆ ಶೋಭಿಸುವೆನು ಅದರಿಂದ. ನಾ ಸಲೆ ಶೋಭಿಸುವೆನು ಅದರಿಂದ ಯೌವನದಿಂದ ಆ ಆ
ಇಳೆಯ ಗಮುಖರನ್ನ ಕಂಡರೆ ಮೋಹಿಸದುಳಿಯರು ತಮಗೆ ವಿಘ್ನವಾಗುವುದು ಚೆಲುವಿಗೆ ಯೌವನದಿಂದ ನಾ ಸಲಿಸೋಭಿಸುವೆನು ಅದರಿಂದ ನನ್ನನ್ನು ನಾಡಿ ನೋಡಿ ಒಮ್ಮೊಮ್ಮೆ ಬೆರಗಾಗುವುದುಂಟು. ಯಾಕೆ? ನನ್ನಲ್ಲಿರುವ ಯೌವನ ನನ್ನನ್ನು ನೋಡಿ ಕೆಲವರು ಮತ್ಸರ ಪಡುವುದು ಉಂಟು. ಯಾಕೆಂದ್ರೆ ಇಲ್ಲಿರುವಂತಹ ಸೌಂದರ್ಯ ಅವರಲ್ಲಿಲ್ಲ ಅಂತ. ಹಾಗೆಂದು ಅವರಿಂದ ನನ್ನ ತಪಸ್ಸಿಗೆ ವಿಘ್ನ ಉಂಟಾಗದು. ಆದರೆ ನಮ್ಮ ಕುಲ ವೈರಿಗಳು, ಆ ದೇವತೆಗಳು, ಅವರಿಂದ ನನ್ನ ತಪಸ್ಸಿಗೆ ವಿಘ್ನ ಉಂಟಾದಿತು. ಹಾಗಾದರೆ ಏನು ಮಾಡಲಿ? ನನ್ನೇ ನಿಜ ರೂಪವನ್ನು ಮರೆಸಿ ಬೇರೊಂದು ರೂಪದಲ್ಲಿ ತಪಸ್ಸನ್ನಾಚರಿಸಬೇಕು. ಯಾವ ರೂಪ? ಓಹೋ, ಚಂಗನೆ ಜಿಗಿಯುವ ಜಿಂಕೆ ಆದೀತೆ? ಇಲ್ಲ, ಹುಲಿ ಕಾಯ್ತಾ ಉಂಟು ನೋಡಿ. ಹಕ್ಕಿಯಾಗಲೇ? ಇಲ್ಲ, ಬೇಟೆಗಾರನ ಸಮಸ್ಯೆ. ಏನು ಮಾಡಲಿ? ಅದು ಮಹಿಷಿಯ ಹೆಂಡು ಇತ್ತ ಕಡೆಗೆ ಬರುತ್ತಾ ಇದೆ. ತಡ ಮಾಡುವುದಲ್ಲ, ಮಹಿಷಿ ರೂಪವನ್ನಾತು ತಪಸ್ಸನ್ನಾಚರಿಸುತ್ತೇನೆ.
ಈಕೆಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಮೈಸೂರಿನ ತಪಸ್ಸು ಮಾಡುತ್ತಿರು ಈಕೆ ಹೋಟೆಲ್ ಮೈಸೂರು ಹೋಟೆಲ್ ಇದು ಸುಪಾರ್ಶ ಹೋಟೆಲ್ ಶಾಪ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಹಾರ ಸಿಗದೇ ಇದೆ. ಏನು ನನಗೆ ಈ ಸ್ಥಳ ಯೋಗ್ಯವಲ್ಲ. ಯೋಗ್ಯ ಭೂಮಿಯನ್ನು ಅರಸುತ್ತಾ ಮುಂದುವರಿಯುತ್ತೇನೆ. ಏನಿದು ಏನಿದು ಘನತರ ತಪವೋ ಮಾನಿನಿ ಮಣಿಯನಿ ಬಳಲಿದ ದಿಟವೋ ಸಾನುರಾಗದಿ ಬೇಳು ಮನದಿರವನು ನಾನಿರುವುದು ಐಕಂದ ಕಮಲ ಜನು ಏನಿದು ಏನಿದು ಘನತರ ತಪವೋ ಮಾನಿನಿ ಮಗಳೇ ಮಾಲಿನಿ, ನಿನ್ನ ಈ ಘೋರ ತಪಸ್ಸಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾಗಿದ್ದಾನೆ. ಏನು ಮಾಡಬೇಕು ಕೇಳಿಕೋ. ಕರುಣ ಸಾಗರ ದೇವ ಪರಮೇಟಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಟಿ ಕೇಳಯ್ಯ ಹರೋಜದಿಂದಲೇ ಮನದಿರವ ಧುರಧೀರನಾಗಿಗ ತರಳನ ಬಯಸಿನ ಧುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಆ ತಂದೆ, ನನ್ನ ತಪಸ್ಸಿಗೆ ಪ್ರತ್ಯಕ್ಷನಾದೆಯಾ? ಹಾ. ಇದು ಪಾದ ಪದ್ಮಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ತಂದೆ, ಹಾ. ನನಗೇನೂ ಬೇಡ. ಹಾ. ಆದರೆ ಪರಾಕ್ರಮಿಯು ಹಾ. ವಿಜಯಶಾಲಿಯು ಹಾ. ಹಾಗೆಯೇ 3 ಲೋಕವನ್ನು ಗೆಲ್ಲುವಂತಹ ಹಾ. ಪುತ್ರನನ್ನು ಅನುಗ್ರಹಿಸು ತಂದೆ. ನಿನ್ನ ಇಚ್ಛೆಯಂತೆ ಆಗಲಿ. ಹಾ. ಆದರೆ ನಿನ್ನ ಉದರದಲ್ಲಿ ಹುಟ್ಟು ಹಾಗೂ ಕೋಣನಾಗುತ್ತಾನೆ. ಅಯ್ಯೋ ಕೋನನೆ! ಹಾ. ತಂದೆ, ಹಾ. ನಾನು ಯಾವ ತಪ್ಪನ್ನು ಮಾಡಿದ್ದೇನೆ? ಹಾ. ನನಗೆ ಯಾವ ರೀತಿಯಾಗಿ ಈ ಶಿಕ್ಷೆ? ಹಾ. ಕೋಣನಾದಂತಹ ಮಗನನ್ನು ಎತ್ತಿ ಹೇಗೆ ಮುದ್ದಾಡಲಿ ಸ್ವಾಮಿ? ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ ಮುನಿವರ ನುರಿದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನೊದರದಲ್ಲಿ ಮುಂದೆ ದುರಪರಾಕ್ರಮಿಯಿರಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೀ ಮೊರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ ಮರುಗದಿರೋ ಮಾಲಿನಿ ಮಗಳೇ ಮಾಲಿನಿ, ತಂದೆ, ಮರುಗದಿರು. ಹಾ. ಮುನಿ ಸುಪಾಸಕರು ಕೊಟ್ಟಂತಹ ಶಾಪದಿಂದ ಈ ರೀತಿ ಆಯಿತು. ಹಾ. ತಂದೆ, ಹಾ. 3 ಮೂರ್ತಿಗಳಲ್ಲಿ ಒಬ್ಬರಾದಂತಹ ನೀವು ಹಾ. ಈ ಶಾಪಕ್ಕೆ ಪರಿಮಾರ್ಜನೆಯನ್ನು ಕೊಡಲಾಗುವುದಿಲ್ಲವೇ? ಅಷ್ಟೇ ಅಲ್ಲ, ಹಾ. ಮುನಿ ಸುಪಾಸಕರು ಹಾ. 3 ಮೂರ್ತಿಗಳಿಂದಲೂ ಹಾ. ಪರಿಹಾರ ಸಿಗದೆ ಹೋಗಲಿ ಎಂದು ಮರು ಶಾಪವನ್ನು ಕೊಟ್ಟಿದ್ದಾರೆ. ಹೌದೇ? ಹಾ. ದುಃಖಿಸಬೇಡ. ಹಾ. ನಿನ್ನ ಉದರದಲ್ಲಿ ಹುಟ್ಟು ಹಾಗೂ ಕೋಣನಾದರೂ ಹಾ. ಆತ ಜಾನನಾಗುತ್ತಾನೆ. ಓಹೋ. 3 ಲೋಕದ ಒಡೆಯನಾಗುತ್ತಾನೆ. ಹಾ. ನಿನಗೆ ಶುಭವಾಗಲಿ. ಕನಕ ಗರ್ಭನ ನೇಮವನುಗೊಳ್ಳು ಮಾಲಿನಿ
ಪರಿಗಿಸುತ್ತ ಬಳಿಕೋರ್ವಚಾರನು ತರಗರಿಸಿ ಭಯದಿಂದ ನಡುಗುತ್ತ ತರಗರಿಸಿ ಭಯದಿಂದ ನಡುಗುತ್ತ ಭರದಿ ನಡೆತಂದಾಗ ಮಾಲಿನಿಗೆರಗಿ ಪೀಡಿದನು ಅಮ್ಮ 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 ಹೇಮಾ ಮಾಲಿನಿ. ಏನು ಅದು? ಅದು ಹೇಮಾ ಮಾಲಿನಿ. ಹೇ ಅಮ್ಮ ಮಾಲಿನಿ ಅಂತ. ಅದುವೇ. ಹಾ, ಯಾರು? ಗೊತ್ತಾಯ್ತು ನಿಮಗೆ? ಇಲ್ಲ, ಯಾರು ನೀನು? ನಾನು ನಿಮ್ಮ ಗಂಡ. ನಾಳೆಗೆ ಸರಿಯಾಗಿ ಮಾತಾಡಿದ್ರೆ ಸಾಕು. ನನ್ನ ಗಂಡ ಅಂತ. ಆಗಲ್ಲ ಅಮ್ಮ. ಮತ್ತೆ ನಿಮಗೆ ಎಂತ ಆಗುದು? ಹಾ, ನಾನು ಮತ್ತು ನಿಮ್ಮ ಗಂಡ ಯುದ್ಧಕ್ಕೆಂದು ಗುರುಪುರಕ್ಕೆ ಹೋದವರು. ಓಹೋ, ಯುದ್ಧಕ್ಕೆಂದು ಹೋದವರು. ಏನಾಯ್ತು ಸಮಾಚಾರ? ಅಮ್ಮ ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ ಗುಣಮಣಿಯೇ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಸುರಜಾಲವಾಗಿರಲೆಂದು ಸುರಜಾಲವಾಗಿರಲೆಂದು ಲೀಲೆಯೊಳೈದಿದ ನಿನ್ನಯ ಕಾಂತ ಕಾಳಗದಲ್ಲಿ ಸುರಜಾಲವಾಗಿರಲೆಂದು ಲೀಲೆಯೊಳೈದಿದ ನಿನ್ನಯ ಕಾಂತ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಅಮ್ಮ ತಾಯೇ ಏನು? ಹಾಗೆ ನಾವು ಇಲ್ಲಿಂದ ಹೊರಟವರು ಸ್ವರ್ಗಸ್ಥರಾದೆವು. ಹೌದಾ? ಸ್ವರ್ಗಸ್ಥರಾದೆವು. ನಂತರ ನಾವು ಅಲ್ಲಿ ಯಾರು ಬರ್ತಾರೆ ಅಂತ ಕಾದೆವು. ಓಹೋ, ಅವರಿಗೆ ಮೊದಲೇ ವಿಷಯ ಗೊತ್ತಾಗಿದೆ. ಹೌದಾ? ಅಷ್ಟು ದಿಕ್ಪಾಲಕರು ಬಂದರಮ್ಮ. ಓಹೋ, ಅದರಲ್ಲಿ ಮೊದಲಿಗೆ ಅಗುಣಿ ಬಂದ. ಅದು ಅಗ್ನಿ. ಅಗ್ನಿಯೇ ಅದು. ಬಂದು ಹೇಳಿದ, ನಾನು ಅಗುನಿ. ಓಹೋ, ನನ್ನೊಂದಿಗೆ ಹೋರಾಡು ಎಂದು ಹೇಳಿದ. ಆಮೇಲೆ ನಿಮ್ಮ ಗಂಡ ಒಂದು ವರುಣಾಸ್ತ್ರವನ್ನು ಬಿಟ್ಟರು. ಅಗ್ನಿ ನಂದಿ ಹೋಯ್ತು. ಹೌದಾ? ನಂತರ ವರುಣನು ಬಂದ. ಹಾಗೆ ಅವನು ಕೂಡ ಸೋತು ಓಡಿ ಹೋದ. ಓಹೋ, ನಂತರ ವಾಯು ಹಿಂದೆಂದು ಬಂತು. ವಾಯು ಏನು ಅದು? ಅದು
ವಜ್ರಾಯುಧ ಹಿಡಿದು ಐರಾವತ ಏರಿ ಬಂದದ್ದು. ಹಾಗೆಯಾ? ಹಾ ಅದುವೇ ನಾ ಕೂಡ ಅದು ಹೇಳಿದ್ದು. ಹಾ ಅವನು ಬಂದ, ಹಾ ಬೆಟ್ಟದಿಂದ ಓಡಿ ಹೋದ. ಹೌದಾ? ನಂತರ ಹಾ ನಿಮ್ಮ ಗಂಡ ಇಲ್ಲಿ ಸ್ಮಶಾನ ಎಲ್ಲಿ ಉಂಟಂತ ಹುಡುಗಿದ್ರು. ಸ್ಮಶಾನ ಏನು? ಸ್ಮಶಾನ ಸಿಂಹಾಸನ ಅದು. ಆ ಸಿಂಹಾಸನ. ಹಾ ಸಿಂಹಾಸನದಲ್ಲಿ ನಂತರ ಕುಳಿತರು. ಓಹೋ ಹಾ ಇನ್ನು ವಾದ್ಯದವರೆಲ್ಲ ಬರಲಿ ಬರಲಿ ಅಂತ ಹೇಳಿದರು. ಹಾ ಅವಾಗ ತುಂಬುರ ಬಂದ, ನಾರದ ಬಂದ, ಹಾ ಮತ್ತೆ ಚಿತ್ರಸೇನ ಹಾ 7 ಮೃದಂಗವನ್ನು ಹಿಡಿದುಕೊಂಡು ಬಂದ. ಓಹೋ 7 ಮೃದಂಗವನ್ನು ಹೀಗೆ ನೋಡಿದ, ಹಾ ಒಂದು ಮೃದಂಗವನ್ನು ಬಡಿದ. ಹೌದಾ? ಹಾ ನಂತರ ಅವರೆಲ್ಲ ಆಯ್ತು. ಹಾ ನಂತರ ದಂಬೆ, ದಂಬೆ, ಊದುಬತ್ತಿ, ಏ ಊರ್ವಶಿ ಅದು. ಮೇಣದ ದೋಸೆ, ಮೇನಕೆ, ಹಾ ಪಿಶಾಚಿ. ಪಿಶಾಚಿ ಏನು ಅದು? ಪಿಶಾಚಿ ಅದು ನಿನ್ನ ತಲೆ. ಹಾ? ಪಿಶಾಚಿ ಹಾ ಅವರೆಲ್ಲ ಬಂದರು. ನಂತರ ಎಲ್ಲ ಆಯ್ತು. ಹಾ ನಂತರ ಇನ್ನು ಯಾರೂ ಬರುವುದಿಲ್ಲ, ನಾನೇ 4 ಲೋಕದ ಒಡೆಯ ಎಂದು ಓಹೋ ವಿಜೃಂಭಿಸುವಾಗ ಹಾ ದರನೆ ದರ ದರನೆ ದರನೆ ದರ ದರನೆ 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 ಏನು ಅದು? ಯಶ್ ಬಂದ, ಯಶ್ 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 ಯಾರು ಬಂದ, ಅದು? ಯಶ್ ಯಶ್. ಯಕ್ಷರಾಜ. ಹಾ ಹಾ ಅವನು ಬಂದ. ಅವಾಗ ನಿಮ್ಮ ಗಂಡ ವಿಜೃಂಭಣೆಗೆ ಹೇಳಿದ, ಹಾ ನೀನು ಯಾಕೆ ಬಂದೆ ಎಂದು. ಹೌದಾ? ಅವಾಗ ಅವನು ಹೇಳಿದ, ಹಾ ನೀವು ನಮ್ಮಲ್ಲಿಗೆ ಬರಬಹುದು, ಹಾ. ನಾವು ನಿಮ್ಮನ್ನು ನೋಡ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ಓಹೋ ಅವಾಗ ಹಾ. ಅಲ್ಲಿ ಒಬ್ಬ ಕುಡುಕಿರುವ ಹೇಳಿದ, ಬೇಕು ಅಂತ ಬಂದದ್ದಲ್ಲ, ಹಾ. ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ಹಾ. ದಾರಿ ಮಾಡಿ ಕೊಡಬೇಕು. ನಂತರ ಏನಾಯ್ತು? ಹಾಗೆ ಆಯ್ತು. ಹಾ ನಂತರ ಘನಘೋರ ಯುದ್ಧ ನಡೆಯಿತು. ಓಹೋ ಯಕ್ಷ ಆತನಿಂದ ನಿಮ್ಮ ಗಂಡನ ಕಪಾಳಕ್ಕೆ ಹೊಡೆದ. ಹೌದೇ? ನಂತರ ಏನಾಯ್ತು? ನಿಮ್ಮ ಗಂಡ ಅಲ್ಲಿಗೆ ಕುಳಿತರು. ಉಳಿದರೆ ಹಾ ಕುಳಿತು ಯುದ್ಧ ಏನಾದ್ರೂ ಮಾಡ್ಯಾರ? ಮಾಡಬಹುದು. ನಿಮಗೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಹೌದು ನಿಮ್ಮ ಗಂಡನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಮತ್ತೆ ಯಾರಿಗೆ ಗೊತ್ತಿರುತ್ತದೆ? ಅದೇ. ನಂತರ ಹಾ ಕುಳಿತವರು ಅಲ್ಲಿಗೆ ಏನು ಅದು? ಅಲ್ಲಿಗೆ ಮಲಗಿದರು. ಹೌದೇ? ಹಾ ನಂತರ ನಾನು ನೋಡುದು ಇವರು ಯುದ್ಧ ಮಾಡಿಯೇ ಮಾಡುತ್ತಾರೆ. ಹೌದು ಮಲಗಿ ಏನಾದ್ರೂ ಯುದ್ಧ? ಹತ್ತಿರ ಹೋಗಿ ನೋಡುತ್ತೇನೆ, ಹಾ ಏನಾಗ್ಲಿಲ್ಲ. ಎಷ್ಟು ಉದ್ದ ನಾಲಗೆಯನ್ನು ಹೊರಚಾಚಿದ್ದಾರೆ. ನಾಲಗೆ ಹೊರಚಾಚಿ ರಕ್ತಗಾರಿ ಸತ್ಯ ಪತಿಯೇ ನೀ ಮಾಡಿದೆ ಅಲ್ಲ, ಪತಿಯೇ ನೀ ಮಾಡಿದೆ ಅಲ್ಲ, ಈ ಪರಿಯಿಂದ ಜತೆಯಗಲು ಮಾರೇನಲ್ಲ, ಕ್ಷಿತಿಯೊಳು ನಿನ್ನ ನಗಲಿ ಜೀವಿಸಲೆಂದೀ ವ್ಯದೆಯ ಯಾರೊಡನಿಲ್ಲಲಿ, ಪತಿಯೇ ಪತಿಯೇ ಶಿವನೇ, ಎಂತಹ ವಿಚಾರವನ್ನು ನಾನು ಕೇಳುತ್ತಿದ್ದೇನೆ. ಸ್ವರ್ಗಕ್ಕೆ ಹೋದವರು ನನ್ನನ್ನು ಬಿಟ್ಟು ಹೋದಿರಲ್ಲ ಸ್ವಾಮಿ. ನಿಮ್ಮನ್ನು ಅಗಲಿ ನಾನು ಹೇಗೆ ಬದುಕಲಿ? ಇಲ್ಲ ಸ್ವಾಮಿ, ನಾನು ನಿಮ್ಮ ಜೊತೆ ಬರುತ್ತೇನೆ ಸ್ವಾಮಿ, ನಾನು ನಿಮ್ಮ ಜೊತೆ ಬರುತ್ತೇನೆ. ಅತ್ತು ಬಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರಿಯೇ ಸಮರ ಸಮರ್ಥರಾಗಿಗ ತರುಣ ಮಹಿಷಾಸುರಗೆ ಹದನಗಳ
ಚಿಂತೆಯು ನಿನಗೆ ಕಾರಣವ ಬೇಡ ಬೇಡಮ್ಮ ಕಂದ ಮೊದಲಾಗಿ ಪಾದ ಕಮಲಗಳಿಗೆ ಮಹಿಷಾಖ್ಯನ ಪ್ರಣಾಮಗಳು. ಕಂದ ರಾಜಸ್ಥಾನದ ರಾಜಾಂಗಣದಲ್ಲಿ ರಾಜಕುಮಾರರೊಂದಿಗೆ ಆಟವಾಡುವಂತ ವೇಳೆ ನಿನ್ನದಾದಂಥ ಅರ್ಥಧ್ವನಿ ಮಗನೇ ಮಹಿಷ ಹೀಗೆ ಬಾ ಎನ್ನುವ ಹಾಗೆ ನಿನ್ನದಾದಂಥ ಅರ್ಥಧ್ವನಿಯನ್ನು ಆಲಿಸಿ ಈ ಕಾಲಕ್ಕೆ ಓಡೋಡಿ ಬಂದಿದ್ದೇನೆ. ಏನಾಯ್ತಮ್ಮ? ಯಾರಿಂದ ಕಷ್ಟ ಬಂತಮ್ಮ? ಹೇಳು. ಈ ಬರೀ ಕಷ್ಟವಿದ್ದವರು ನಿನಗೆ ಧೀರನಾಗಿರುವ ತರಳ ನಾನಿರುತ್ತಿರಲು ನೆರೆ ಭೀತಿಯಾಗೆ ಮನದೊಳಗೆ ರೋಧಿಸುತ್ತಾ ಇರಬೇಕಾದ್ರೆ ನಿನಗೆ ಯಾರಿಂದಲೋ ಕಷ್ಟ ಬಂದಿರಬೇಕು. ಯಾರಮ್ಮ? ಸುರರು, ನರರು, ತಮ್ಮ ಉರಗಾದಿಗಳೇ. ಅಷ್ಟೇ ಅಲ್ಲ, ಹರಿಯ ಶಂಕರನು ಸರಸಿ ಜೋದ್ಭವನು ಯಾರೇ ಆಗಿರಲಿ ಅವರನ್ನು ಲೆಕ್ಕಿಸದೆ ನಿನ್ನದಾದಂಥ ದುಃಖವನ್ನು ನಾನು ಪರಿಹರಿಸ್ತೇನೆ. ತಾಯಿ ಪಡು ಪಡ ಬೇಡಲೇನಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಕವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಬೇಡಲೇನಯ್ಯೋ ಮುದ್ದು ಕಂದ 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 ನಿನ್ನ ತಂದೆಯವರು ಸ್ವರ್ಗಕ್ಕೆ ಹೋದಂತಹ ವಿಚಾರ ನಿನಗೂ ತಿಳಿದಿದೆಯಲ್ಲ ಕಂದ. ಸುರರನ್ನು ಸೋಲಿಸಿ ನಿನ್ನ ತಂದೆ ಸ್ವರ್ಗದ ಪೀಠವನ್ನು ಏರಿದರಂತೆ. ಸಂತೋಷದ ವಿಚಾರ ಅಲ್ವೇ ತಾಯಿ? ಆದರೆ ಆ ಸಂತೋಷ ಹೆಚ್ಚು ಸಮಯ ಇರಲಿಲ್ಲ ಕಂದ. ಏನಾಯ್ತಮ್ಮ? ಆ ಸುರರು ನಿನ್ನ ತಂದೆಯನ್ನು ನನ್ನ ತಂದೆಯನ್ನು ಮೋಸದಿಂದ ಮೋಸದಿಂದ ಕೊಲ್ಲಿಸಿದರು. ಜನನಿಯ ವಚನವ ಆಲಿಸಿ ಮಗಿಯ
ಅಳಿವಾಯ್ತೆ. ಹೌದು ಕಂದ. ಅಯ್ಯೋ ಶಿವನ, ಕಂದ, ನಮಗಿನ್ನು ಯಾರು ಕತೆ, ನಮಗಿನ್ನು ಯಾರು ಆಧಾರ? ಅಮ್ಮ, ಸ್ವರ್ಗ ಲೋಕದ ಪೀಠವನ್ನು ಪಡೆಯುವುದಕ್ಕೆ ಹೋದಂತ ನಮ್ಮ ತಂದೆ ಆ ಸುರಪ್ಪನಿಂದ ಹತ್ಯೆ ಆದರಂತೆ. ಹೌದು ಕಂದ. ಆ ಸುರಪ್ಪನನ್ನು ಸ್ವರ್ಗದಿಂದ ಬಾಗಿದೋಡಿಸಿ ಸ್ವರ್ಗದ ಪೀಠವನ್ನು ಸ್ವಾಧೀನಪಡಿಸಿ ನನ್ನ ತಂದೆ ಹಗೆಯನ್ನು ತೀರಿಸುತ್ತೇನೆ. ಕೊಡಮ್ಮ ಅಪ್ಪಣ. ಕಂದ, ಅಮ್ಮ, ನಿನ್ನ ಮಾತನ್ನು ಕೇಳಿ ನನ್ನ ತಂದೆಯನ್ನು ಕೊಂದವರು ಯಾರು? ಕಂದ, ಅವನನ್ನು ಸೋಲಿಸಿ ತಂದೆಯವರ ಹಗೆಯನ್ನು ನಾನು ಸಾಧಿಸಿಕೊಡುತ್ತೇನೆ. ಹೋಗಿ ತನಯನಾಡಿದ ನುಡಿಗೆ ಮಾಲಿನಿ, ತನಯನಾಡಿದ ನುಡಿಗೆ ಮಾಲಿನಿ, ಮನದಿಗರು ಶವನಾಂತು ನುಡಿದಳು ಹರುಷವನ ನುಡಿದಳು. ಅನಿಮಿಷನ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ, ನಿನಗೆ ಘನವಲ್ಲ. ಪರಜನ ಬರುವ ಕೃತಗದಿ ಅನವರತ ಸುಮನಸರ ಪಕ್ಷದೀಗೆ ನಿನಗೆ ಪೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು, ವಿಧಿಯಲಿ ಪಡೆದು ವರಗಳನ್ನು. ತನಯನಾಡಿದ ನುಡಿಗೆ ಮಾಲಿನಿ ಕಂದ. ನಿನ್ನ ಮಾತನ್ನು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಯಿತು ಕಂದ. ಆದರೆ ದೇಹ ಬಲ ಒಂದು ಸಾಕಾಗಲ್ಲ ಕಂದ, ದೈವ ಬಲವೂ ಬೇಕು ಕಂದ. ಅದು ಹೇಗೆ ಸಂಪಾದಿಸುವುದು? ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕಾದ ವರವನ್ನು ಪಡೆದು ಆ ಬಳಿಕ ಆ ಸ್ವರ್ಗಕ್ಕೆ ದಾಳಿ ಮಾಡು ಕಂದ. ನಿನಗೆ ಶುಭವಾಗಲಿ. ಹೋಗಿ ಬರ್ತೇನೆ ತಾಯಿ. ಏನಾದರೂ ಕಾಣಿಕೆ ಕಂದ, ಇದು ನಿನ್ನ ದೇಹ ರಕ್ಷಣೆಗೆ. ಒಳ್ಳೆಯದಾಗಲಿ ಮಗನೇ. ಮೋದಿಗೆ ಮಣಿದೋ ವಿಖ್ಯಾತ ಮಹಿಷನು ವಿಧಾನ ತಪಗೈವಿನಿನುತ ಆತ ತೂಕ್ಷಣ ಹೊರಗೈ ತಂದು ಪುಷ್ಕರ ಕ್ಷೇತ್ರವ ಪೊಗುತ್ತಲಿ ಬಳಿಕ
ಶಿಕ್ಷರಾದಿಗಳಲ್ಲಿ ನಾವು ಈ ಹಿಂದೆ ದೇವಲೋಕವನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ದೇವಲೋಕವನ್ನು ಸೇರಿ ದೇವೇಂದ್ರನನ್ನು ಸೋಲಿಸಿದೆವು. ಸ್ವತಂತ್ರ ದೇವೇಂದ್ರನು ಹರಿಯಲ್ಲಿ ದೂರಿತ್ತ, ಹರಿಯು ಬರದೆ ತನ್ನ ಚಕ್ರವನ್ನು ಕಳುಹಿಸಿಕೊಟ್ಟ. ಚಕ್ರದ ಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿಗುಹೆಗಳಲ್ಲಿ ಅಡಗಿ ಊರುವ ಪರಿಸ್ಥಿತಿ ಬಂದಿದೆ. ಇನ್ನು ನಮ್ಮ ಬದುಕಿನ ಬಗೆ ಹೇಗೆ?
ಹೊಂದವನನ್ನು ಮೆಚ್ಚಿದ ಮೇಲೆ ಯೋನಿದರಿಂದ ಮತ್ತು ಪರಿಗರಾದಿಗಳಿಂದ ಮರಣವದೊಳಗೆ ನಂದಿ. ಹೌದು, ಹಾಗಾಗಿ ನಾವು ತಡ ಮಾಡುವುದು ಸರಿಯಲ್ಲ. ಎಲ್ಲರೂ ಸೇರಿ ಮೈಸೂರು ಅಲ್ಲಿಗೆ ತರಲುವ. ಹಾಗೆ ಆಗಲಿ. ಎಲ್ಲರೂ ಮೈಸೂರಿಗೆ ಮುಡಿದೊಂದು ದೈತ್ಯರ ಗಡಡವನಿಗಿರಿಯೇ ಕಡುಹ ರೋಷದಲ್ಲಿ ಮಾಗಿಜನು ಅಡರಿಸಿ ಪೀಠವ ಬಿಡದು ಬದರಿದುತ್ತ ನುಡಿದ ನೀವು ಯಾರೆಂಬುದನ್ನು ಯಾರು ಭಯ ಪಡಬೇಕಾದ ಅಗತ್ಯವಿಲ್ಲ. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ನಿಮಗೆಲ್ಲರಿಗೂ ಆಸನವನ್ನಿಟ್ಟಿದ್ದೇನೆ, ಬಾಯಾರಿಕೆ ಎಲ್ಲ ಕೊಟ್ಟಿದ್ದೇನೆ. ಅಯ್ಯೋ, ನಿಮ್ಮನ್ನು ಈ ಶೋಣಿತಾಪುರದಲ್ಲಿ ಇಷ್ಟರವರೆಗೆ ಕಂಡವ ನಾನಲ್ಲ. ಹಾಗಾಗಿ ನಿಮ್ಮ ಪರಿಚಯವೂ ನನಗಿಲ್ಲ. ಯಾರು ನೀವು? ಯಾಕೆ ಬಂದಿರಿ? ಏನು ವಿಚಾರ? ಲಾಲಿಬುಲಾದರೆ ಮಾಲಿನಿ ಸುಕುಮಾರ ಮಾಲಿನಿ ಸುಕುಮಾರ ಬೇಡುವ ನುಡಿ ಶಂಕಾಸುರನ ಕಾಲವಲ್ಲಿವ ದುರ್ಗ ದಿಕ್ಷುರಾರದ ಬಿಡೋದಿ ದೈತ್ಯರ ಗಡನ ಲಾಲಿಬುದಾದರೆ ಮಾಲಿನಿ ಸುಕುಮಾರ ವೈಶ್ಯಕ್ಕನಿಗೆ ನಮಸ್ಕಾರಗಳು. ಎದ್ದೇಳಿ, ಒಳ್ಳೆಯದಾಗಲಿ. ನಾವು ಈ ಹಿಂದೆ ಇಲ್ಲಿಯೇ ಇದ್ದವರು, ನಿನ್ನಗಿಂತ ಹಿರಿಯವ. ನಾವು ದೇವಲೋಕವನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ದೇವಲೋಕವನ್ನು ಸೇರಿ ದೇವೇಂದ್ರನನ್ನು ಸೋಲಿಸಿದೆವು. ಸೋತಂತ ದೇವೇಂದ್ರನು ಹರಿಯಲ್ಲಿ ದೂರಿತ್ತ. ಹರಿಯು ಬರದೆ ತನ್ನ ಚಕ್ರವನ್ನು ಕಳುಹಿಸಿಕೊಟ್ಟ. ಚಕ್ರದ ಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೇವೆ. ಹಾಗಿದ್ದರೆ ಇಷ್ಟರವರೆಗೆ ನೀವೆಲ್ಲಿದ್ದೀರಿ? ಗಿರಿಗುಹೆಗಳಲ್ಲಿ ಅಡಗಿಗುಳಿದಿದ್ದೆವು. ಬಂದ ಕಾರಣ ಮಾಲಿನಿಗೆ ಮಗನಾಗಿ ಮಹಿಷಾಸುರನು ಹುಟ್ಟಿದಾನೆಂದು ತಿಳಿಯಿತು. ನೀನು ನಮಗೆ ಸನಾತನ ನಾಯಕನಾಗಬೇಕು. ಮರಳಿ ನಾಗವನ್ನು ನಮಗೊಪ್ಪಿಸಬೇಕು. ಅಷ್ಟೇ ಅಲ್ಲದೆ ನಿನ್ನ ತಂದೆಯನ್ನು ಕೊಲ್ಲಿಸಿದವ ಶಂಕದುರ್ಗದ ನುಡಿ ಆಲಿಸಿ ಸಂದೇಹವ ಬಿಡಿ
ನದಿರಿ ದೊರದೊಳಗೆ ಎಲ್ಲ ದೇವತೆ ಏನು ಈ ಹಿಂದೆ ನೀನು ನಮ್ಮನ್ನು ಗೆದ್ದಿರಬಹುದು ಆದರೆ ಇನ್ನು ಮುಂದೆ ನಿನ್ನನ್ನು ಸುಮ್ಮನೆ ಬಿಡಲಾರೆ ತೋರಿಸು ನಿನ್ನ ಎಲ್ಲ ದಾನವ ಮೂರು ಮೂರ್ತಿಗಳ ಅನುಗ್ರಹವೇ ನಮಗೆ ರಕ್ಷ ಕವಚ ಹೀಗಿರುವಾಗ ನಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ ನೋಡು ಬ್ರಹ್ಮಣವನ್ನು ಪಡೆದ ದುರ್ವಿಕ್ರಮ ಮಹಿಷ ನಮಗೆ ನಾಯಕ ಯಾರು ಅಧಿಕಾರವನ್ನು ಕೊಡುವುದಿಲ್ಲ ಅಂದ್ರೆ ಎಲ್ಲ ಯುದ್ಧಕ್ಕೆ ಎಲ್ಲ ಬಡಿದಾಗಿರುವ ನಿಮ್ಮಲ್ಲಿ ತೋರಿತು ಎಲ್ಲ ದಾನವ ದೇವಲೋಕದ ಸಂಪತ್ತನ್ನು ಪಡೆಯುವುದಕ್ಕೆ ನೀನು ಯೋಗನಲ್ಲ ಹೀಗಿರುವಾಗ ಬಯಸಿ ಬಂದರೆ ನಿನ್ನ ಪ್ರಾಣ ಹೋಗಿತ್ತು ಈ ಹಿಂದೆ ಬಂದ ದಾನವರನ್ನು ಹೋಲಿಸಿದೆ ಎಂದು ಮೆರೆಯುತ್ತಿದ್ದೀಯ ಸಮರ್ಥ ನಾಯಕನೊಂದಿಗೆ ಬಂದಿದ್ದೇವೆ ದೇವಲೋಕವನ್ನು ನಮಗೊಪ್ಪಿಸು ನಿನ್ನ ಶಿರ ಹಾಗಿದ್ದರೆ ¡Vamos!
ನನ್ನ ಸಮ್ಮುಖಕ್ಕೆ ಬಂದೆಯೋ ಹಾ ಬಂದವ ಸಾಮಾನ್ಯನ್ನು ಹಾಗೆ ಭಾವಿಸಬೇಡ. ಹಾ ಶೋಣಿತ ಆದಿಮ ಹಾ ಬ್ರಹ್ಮದೇವನಿಂದ ಅವರ ಬಲವನ್ನು ಪಡೆದಿದ್ದೇನೆ. ಹಾ ಕೊಂದ ಕಾರಣ ಬೇರೇನೂ ಅಲ್ಲ, ಹಾ ನನ್ನ ತಂದೆಯಾದ ವಿದ್ಯುನ್ಮಾಲೆಯನ್ನು ಕೊಂದ ಹಾಗೆಯನ್ನು ಸಾಧಿಸಿ ಹಾ ಸ್ವರ್ಗದ ಪೀಠವನ್ನು ಸ್ವಾಧೀನಪಡಿಸುವುದಕ್ಕೆ ಬೇಕಾಗಿ. ಹಾ. ಹಾಗಾಗಿ ಹಾ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗದ ಪೀಠವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಇಲ್ಲದಿದ್ದರೆ ತಲೆ ಹೋದಿತು. ಎಲ್ಲ ಇರುವ ಮೈಸೂರಿಗೆ ಇಳು. ತಂದೆ, ಎಲ್ಲ ಉಮೇಶ, ಏನಲ್ಲ? ಶತಶತಯುಗವನ್ನು ಮಾಡಿ ಹಾ. ಈ ದೇವಲೋಕವನ್ನು ಪಡೆದಿದ್ದೇನೆ. ಹಾ. ಬಯಸಿ ಬಂದೆ ಆದರೆ ಹಾ. ಯಮಲೋಕಕ್ಕೆ ನೆರಬೇಕಾದೀತು. ಹಾ. ಬಾ ಮುಂದೆ. ಆಸನವನ್ನೇರಿದನು ಹೊರ ಒಯ್ದ ಡಂಗುರಗಳನ್ನು. ಮಹಿಷಾಸುರನಿಗೆ ಜಯವಾಗಲಿ. ಮಾಲಿನಿ ಸುತನಿಗೆ, ಮೂರು ಲೋಕದ ಅಧಿಪತಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನಮ್ಮವರೇ, ನಿಮ್ಮದಾದಂತಹ ಜಯಘೋಷವನ್ನು ಕೇಳಿ ನನ್ನ ಮಾತಿಗೆ ಸಂತೋಷವಾಯಿತು. ಇನ್ನು ಮುಂದೆ ಲೋಕದಲ್ಲಿ ಏನಿದ್ದರು ನಮ್ಮ ಅಣತಿಯಂತೆ ನಡೆಯಬೇಕು. ಅಷ್ಟೇ ಅಲ್ಲ, ಸೂರ್ಯ ಚಂದ್ರಾದಿಗಳು ಕೂಡ ನನ್ನ ಅಪ್ಪಣೆಯನ್ನು ಮೀರಿ ನಡೆಯಬಾರದು. ಸರಿ ಸರಿ, ಯುದ್ಧ ಮಾಡಿ ತಡೆದಿದ್ದೇವೆ, ವಿಶ್ರಾಂತಿಯನ್ನು ಪಡೆಯೋಣ. ಪುರಯಬೇಕಲೆ ವಾಣಿನಾಥ ಅವತರಿಸೋ ನೀ ಕಮಲ ಸಂಜಾತ. ಸುಳ್ಳರ ತುಳಿಯಲು ಒರೆಯುವುದಿನ್ನೇನು ಧರೆಯೆಂದು ಬರುವಳುಗಳನ್ನು ಬಲ್ಲನು. ಪುರಿಯಬೇಕಲೆ ವಾಣಿನಾಥ ಏನು ಈ ಕಡೆಗೆ? ಬ್ರಹ್ಮದೇವ ಹಾ. ನಿನ್ನಿಂದಲೇ ಹೊರಬಲವನ್ನು ಪಡೆದ ಹಾ. ಆ ದುರುಳ ಮಹಿಷನು ಹಾ. ನಮ್ಮನ್ನು ಯುದ್ಧದಿಂದ ಸೋಲಿಸಿದ್ದಾನೆ. ಹಾ. ಅವನನ್ನು ಕೊಂದು ಹಾ. ನಮ್ಮನ್ನು ನೀವೇ ಕಾಪಾಡಬೇಕು ತಂದೆ. ಹರಿದಿನ ದುರುಳನ ಬಾಧೆಯ ಉರೆಯುವ ಜಾತಕೆ ಎಂದಲ್ಲಿ ಮರೆಯಲಾವುದ ಮರಗಳ ನಿದ್ದಿಗೆ ಹಿಡಿದಿದೆ ನಮ್ಮವನು ಮೊದಲಲ್ಲಿ. ಆದರೆ ತೋರುವೆ ದಾನಿಯ ನಂದನು ಮಾಧವನಲ್ಲಿಗೆ ಹೋಗುವ ಆದುದರ ಮಧುಸೂದನ ನಡಿಯಲಿ ಸಾ
ಕಳನ ವಧಿಸುವ ಯತ್ನ ಯೋಜಿಸುತ್ತಿರಲಿದ್ದ ನಳಿನ ಭವ ಸುರರನೊಡಗೊಂಡು ನಡೆತಂದು ವೈಕುಂಠನವು ಕಾಣದಿರಲು ಬಳಿಕ ಕೈಲಾಸ ಕೈತರಳಾಗ ಪುರಗರರು ನಿಡಯದೊಡಗಿಲ್ಲದಿದೆ ಕೈಲಾಸದಲ್ಲಿ ನೋಡಿದ ಹರಳು ಕಾಣಿಸುತ್ತಿಲ್ಲವಲ್ಲ. ಕಳವಳಿಸಿ ಬಳಿಕವರು ತಿರುಗಿದ ಜರೀರ ನುಡಿ ಹರಿಗರರು ತುಗಿನಾದಿಯೊಳಗಿರ್ಪ ಹನನವನು ಹರಿಗರರ ಪದಕ್ಕೆ ರಗಿ ಸಕಲರು ದುರ್ಣವಾಗಿ ಜಾದುರನು ಬಣ್ಣದಿ ತರಗರಿಸುದಿ ಎಮ್ಮ ನೀವೇ ಹೊರೆಯುವುದೇನಾಲು ಜಯ 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 ಜಯ. ಎಲ್ಲರೂ ಎದ್ದೇಳಿ. ಏನು ಈ ಕಡೆಗೆ? ಓ ಹರಿಹರರೇ, ಹಾ ನನ್ನಿಂದಲೇ ವರವನ್ನು ಪಡೆದ ಮಹಿಷಾಸುರ ಹಾ ಲೋಕ ಗಂಟಗೆನಾಗಿ ಮೆರೆಯುತ್ತಿದ್ದಾನೆ. ಹಾ. ಆ ದುಷ್ಟನನ್ನು ನಿಗ್ರಹಿಸಿ ನಮ್ಮನ್ನು ನೀವೇ ಕಾಪಾಡಬೇಕು. ಕೇಳಿದ ಬಗ್ಗೆ ಕಲಿತಾಳನಾದನ ದಿವ್ಯ ದೇಯೋ ಮೇಲಗಿಡರಿ ದುಷ್ಟ ಮಹಿಷನಿಗಾಗಿ ನನ್ನಲ್ಲಿರುವ ದಿವ್ಯ ಶಕ್ತಿಯನ್ನು ಹೊರಗಡೆ ಬಿಡುತ್ತೇನೆ. ದುಷ್ಟ ಮಹಿಷಾಸುರನವರಿಗಾಗಿ ನನ್ನಲ್ಲಿರುವ ಶಿವಶಕ್ತಿಯನ್ನು ಹೊರಗಡೆ ಬಿಡುತ್ತೇನೆ. ದುಷ್ಟನ ವಧೆಗಾಗಿ ನನ್ನ ಬಳಿ ಇರುವ ಬ್ರಹ್ಮದೇಶವನ್ನು ಹೊರಗೆಳೆದು ಬಿಡುತ್ತೇನೆ. ಸುಮನಸರೇ, ಸುರಪಾಲ, ದುಷ್ಟನ ವಧೆಗಾಗಿ ನಮ್ಮಲ್ಲಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಬಿಡೋಣ. ಮೂರು ಮೂರ್ತಿಗಳ ಮುಖದಿಂದ ಪರಡಿಯದೀಯ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯ ಕೃತಿದಳನು ಧರೆಗಿಳಿಯೇ ಸುರರು ಜಯ 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 ಜಯವೆಂದು ನುಡಿಗೈದರು ಭಾವಯುದ್ಧ
ಕರುಣಿಸು ಅಭಯವ ದೇವಿ ಹೇ ಪಾವನ ಸರಿದಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ 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 ತಾಳಿ ಧೈರ್ಯವ ಸುರಭ ಮುಖ್ಯರು ಹೇಳಬಾರದೆ ಬಂದ ಕಟ್ಟವ ಹೇಳಿಕೊಂಬೆ ಬ್ರಹ್ಮ ಅಮ್ಮ ನಾರಾಯಣ ಮಾತೆ ಮಹೇಶ್ವರ ಜನನಿ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿರಿ ಎದ್ದೇಳಿರಿ ಧೈರ್ಯವನ್ನು ತಾಳಿರಿ ಮಕ್ಕಳೇ ಅಮ್ಮ ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾಗಿರುವ ದಿವ್ಯ ಶಕ್ತಿಯನ್ನು ಹೊರಗೆಡಹಿದ್ದೀರಿ ಅದೆಲ್ಲವೂ ನವದಲ್ಲಿ ಒಂದಾಗಿ ನಾರೀ ರೂಪವನ್ನಂತು ಆದಿಮಾಯಿ ಅಷ್ಟಭುಜೆಯಾಗಿ ನಿಮ್ಮ ಮುಂಭಾಗದಲ್ಲಿ ಪ್ರತ್ಯಕ್ಷಳಾಗಿದ್ದೇನೆ ಮಕ್ಕಳೇ ನಿಮ್ಮ ಕಣ್ಣಿನಿಂದ ಹರಿದ ಕಣ್ಣೀರು ಕಪೋಲದಲ್ಲಿ ಹೆಪ್ಪುಗಟ್ಟಿದೆ ಈ ರೀತಿಯ ಬದಲಾವಣೆಗೆ ಕಾರಣವೇನು ತಿಳಿಸಿ ಮಕ್ಕಳೇ ಮಾತನಾಲಿಸು ಕಳ್ಳ ಮಹಿಷನು ವಿಧಾತ ನಿತ್ತಿಗ ಬರಬಲದೆ ಸುರನಾಥ ಎಲ್ಲವನ್ನೆಡೆಗಿಡಿಸಿ ನಿರ್ಭೀತಿಯಿಂದ ಮಾತೆ ಅಮ್ಮ ಪರಾತ್ಪರ ಶಕ್ತಿ ನಾರಾಯಣ ಮುಕ್ಕೋಟಿ ದೇವತೆಗಳ ಓಜಸ್ಸು ಹ ಮೂರು ಮೂರ್ತಿಗಳ ತೇಜಸ್ಸು ನಭೋಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗಿ ಅಷ್ಟಭುಜೆಯಾಗಿ ಹಾ. ನಮ್ಮ ಮುಂದೆ ವ್ಯಕ್ತಳಾದೆಯ ತಾಯಿ ಹ ನವಸನ್ನಿಧಾನದಲ್ಲಿ ನಮ್ಮ ಸಂಕಷ್ಟವನ್ನು ಏನೆಂದು ಹೇಳಲಿ ತಾಯಿ ಅದು ರಾತ್ರಿಯಲ್ಲಿ ದುಷ್ಟನಾದ ಮಾಲಿನಿ ಸುತನಾದ ಮಹಿಷಾಸುರ ವಿಧಿಯನ್ನು ಮೆಚ್ಚಿಸಿ ಹೊರಪಡೆದು ದೇವಭೂಮಿಯನ್ನು ಪ್ರವೇಶಿಸಿದ ಇಂದ್ರಾದಿ ಮುಖ್ಯರನ್ನು ಗಾರುಗಿಡಿಸಿದ ಮೂರು ಲೋಕಕ್ಕೂ ಕಂಟಕನಾಗಿ ಮೆರೆಯುತ್ತಿದ್ದಾನಮ್ಮ ಮೂರು ಮೂರ್ತಿಗಳಿಂದಲೂ ವಧಿಸದ ಸಾಧ್ಯವಾದ ದುಷ್ಟ ಮಹಿಷನನ್ನು ವಧಿಸಿ ಧರ್ಮರಕ್ಷಣೆ ಮಾಡಬೇಕು ತಾಯಿ ಹೊರಗೆ ನನಗೆ ಕಟುದುರುಳ ಮಹಿಷ
ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮ ಘನಧರದಿ ಶೋಭಿಸುವ ಭೂಷಣ ವದನ ಅರ್ಪಿಸಲು ಜಯ 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 ಪರಬ್ರಹ್ಮ ಇಂದ್ರಾದಿ ಸುಮನಸರೇ, ನಮ್ಮೆಲ್ಲರ ಮುಖದಿಂದ ಹೊರಟ ದಿವ್ಯ ತೇಜಸ್ಸು ನಗವನ್ನು ಏರಿ ಹರಿರೂಪವನ್ನಾತು ವಿಭುಜೆಯಾಗಿ ಎಲ್ಲರಿಗೂ ಅಮ್ಮನಾಗಿ ಭಯವನ್ನು ಉಣಿದಿದ್ದಾಳೆ. ನಿರಾಭರಣೆಯಾದ ವಿಶ್ವಾಂಬರೆಯನ್ನು ಅಲಂಕರಿಸಿದ್ದಕ್ಕಾಗಿ ಶಿಲ್ಪಿ ವಿಶ್ವಕರ್ಮನು ದಿವ್ಯವಾಸನ ಆಭರಣವನ್ನು ತಂದೊಪ್ಪಿಸಿದ್ದಾನೆ. ದೇವವನಿತೆಯರು ಭಕ್ತಿಯಿಂದ ಮಾತೆಯನ್ನು ಅಲಂಕರಿಸಿದ್ದಾರೆ. ಸರ್ವಾಲಂಕಾರ ಭೂಷಿತಳಾಗಿ ಆಡಿಸುತ್ತಿದ್ದಾಳೆ ಸರ್ವೇಶ್ವರಿ. ದುಷ್ಟನ ವಧೆಗಾಗಿ ಹೊರಟು ನಿಂತ ಜಗನ್ಮಾತೆಗೆ ಆಯುಧದ ಅಗತ್ಯವಿಲ್ಲದಿದ್ದರೂ ನಮ್ಮ ಆಯುಧಗಳು ಪುನೀತವಾಗಲಿ ಎಂಬ ಕಾರಣಕ್ಕಾಗಿ ಬಲಿದಾನಕ್ಕೆ ಅರ್ಪಿಸೋಣ. ವನಜನಾಭನು ಕರದ ಚಕ್ರವಾಯ ಸ್ವೀಕರಿಸಮ್ಮ. ತೃಣಯನಾಗ ತ್ರಿಶೂಲವನು ಸಗಾಯ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಕೆರಗೆ ವಿನಯದಿಂದಲಿ ಸುರಪ ಕುಲಿಶವಾಗ ಅಧ್ಯಾಯದ ತಾಯೇ ಅನಿಮಿಜರು ಸತ್ಯಾಯುಧಗಳ ಮಣಿದು ಮಾತೆಯ ಪದದುಳಿಸುತ್ತ ನುತಿಸಿದರು ಭಯದಿ ಜಯ 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 ಪರಬ್ರಹ್ಮ ಇಂದ್ರಾದಿ ಸುಮನಸರೇ, ನಮ್ಮೆಲ್ಲರ ಆಯುಧದ ಪಾವನತೆಗೆ ಶ್ರೀದೇವಿಯ ಸನ್ನಿಧಾನದಲ್ಲಿ ಸಮರ್ಪಿಸಿದ್ದೇವೆ. ಪ್ರೀತಿಯಿಂದ ತನ್ನ ಅಷ್ಟಭುಜಗಳಿಂದ ಅದನ್ನು ಅಲಂಕರಿಸಿದ್ದಾಳೆ. ದುಷ್ಟನ ವಧೆಗಾಗಿ ಹೊರಟು ನಿಂತ ಜಗನ್ಮಾತೆಗೆ ರಣಕ್ಷೇತ್ರಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಬಾರದೆಂಬ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹನಾಗಿ ಬರುತ್ತಾನೆಂದು ತಿಳಿಸಿದ್ದಾನೆ. ಅದೋ ಗರ್ಜನೆ ಕೇಳುತ್ತಿದೆ. ಸಿಂಹವಾಗಿರಿ ಆಗಿರಿ ಎಳೆಯೋ. ಸಿಂಹವಾಗಿರಿ ಆಗಿರಿ ಎಳೆಯೋ. ನಮ್ಮನೆಲ್ಲರೂ ಗಮನದಲ್ಲಿ. ಒಬ್ಬರಿಗೂ ನೋಡುವಾಗ ಒಂದದಿ ಗಮನ ಇದೆ. ಮಕ್ಕಳೇ, ಅಮ್ಮ ನೀವಿತ್ತಂತ ಆಯುಧಗಳನ್ನು ಅಷ್ಟಭುಜದಲ್ಲಿ ನಡೆಸಿಕೊಂಡಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದುಂದುಬಿ ಮೊಳಗುತ್ತಿರುವ ಈ ವೇಳೆಯಲ್ಲಿ ನಿಮ್ಮೆಲ್ಲರ ಜಯಘೋಷದೊಂದಿಗೆ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ.
ಹೊರಬರಿಯ ಮಾತಗಳು ಹೊರಬರಿಯ ಮಾತಗಳು ಗೋಚರಿದ ಮಾದಿನ ದುರ್ಣವಯ್ಯನು ಹೊರದೇನ ಚಲಿಯದೆಲ್ಲದ ಹೊರಡ ಬಾರದಿ ಸಿಂಹವನ್ನು ಯಾರಿ ಇತ್ತ ಕಡೆಗೆ ಬರುತ್ತಿದ್ದಾಳೆ ಅಂತೆ. ಅಷ್ಟೇ ಅಲ್ಲ, ಏನಿದು ಅಪಶಕುನ, ಧೂಮಕೇತುಗಳ ಸಂಚಾರ, ಹಾಗೆ ಗೋಬೆಗಳ ಚೀರಾಟ. ಅಷ್ಟೇ ಅಲ್ಲದೆ ನಮ್ಮವರೇ ಆದಂತಹ ಶಂಕದುರ್ಗರನ್ನು ಕೊಂದಿದ್ದಾಳಂತೆ. ಯಾರು ಏನು ಎನ್ನುವ ಹಾಗೆ ವಿಚಾರಿಸಬೇಕು. ಹೊತ್ತವುದನೇ ಮೆರೆವಾದನಿ
ಸರಿಯಾದ ಮೂರು ಜಗದಿ ದೊರದ ಮಧ್ಯದಿ ಪಕ್ಷಪಾತಿಯಾಗಿ ಸುರರನ್ನು ಬರೆಯುವುದಕ್ಕಾಗಿ ಇಂದಿನ ಕಾಲಕ್ಕೆ ಬಂದೆಯ ಒಳ್ಳೆ ವಿಚಾರವನ್ನು ಹೇಳ್ತಾನೆ ಕೇಳು. ಸಿಂಹವನ್ನು ಕಾಡಿಗಟ್ಟು ಆಯುಧವನ್ನು ಕೆಳಗಿಳಿಸು, ಬಾಣನ್ನು ನನ್ನನ್ನು ಸಾಮಾನ್ಯ ನಾರಿಯನ್ನು ಬಯಸಿದೆ. ಅಷ್ಟಭುಜೆ, ಅಯೋನಿಜೆ, ಸಿಂಹವಾಹಿನಿ, ನಿನ್ನ ಪಲ್ಯ ಮೃತ್ಯು.
ಮರೆಯದಿಲ್ಲಯ ಚರಣವನು ನಿರದ ಮನದೇ ಸುರಪಾಲ, ಅಮ್ಮ. ನಾವು 9 ದಿನಗಳ ಕಾಲ ಮಾಡಿದ ಹೋರಾಟವನ್ನು ಹ ಈ 10ನೇ ದಿನವಾದ ಇಂದು ಹ ಜಯ ನಮ್ಮ ಪಾಲಾಗಿದೆ. ಹ ಈ 9 ದಿನಗಳನ್ನು ನವರಾತ್ರಿ ಎಂದು, ಹ ಈ 10ನೇ ದಿನವಾದ ವಿಜಯದಶಮಿಯನ್ನು ಹ ಜನ ಕೊಂಡಾಡಲಿ. ಹ ಮರಳಿ ನಾಕವನ್ನಾಳು ಮಗನೇ, ಭಯಬೇಡ. ಅಮ್ಮ, ಹ? ದಾನವ ದಾಳಿ ಮುಂದೇನಾದರೆ ತಾವೇನ್ ಮಾಡಬೇಕು? ಮಗನೇ, ಹ ತುಹಿನಾದ್ರಿಗೆ ಬಂದು ಹ. ನನ್ನನ್ನು ಭಕ್ತಿಯಿಂದ ಸ್ಮರಿಸಿದಾಗ ಹ. ಮೈದೋರಿ ಬಂದು ರಕ್ಷಿಸುತ್ತೇನೆ. ಜಯ ಜಯ ಅದೃಶ್ಯಳಾಗುತ್ತೇನೆ. ಜಯ ಜಯ ಅದೃಶ್ಯಳಾಗುತ್ತೇನೆ. ಜಯ ಜಯ. ಶ್ರೀದೇವಿ ದುಷ್ಟ ಸಂಹಾರವನ್ನು ಈ ರೀತಿ ನೋಡಿದ್ದೀರಾ. ಇದುವೇ ದೇವಿ ಮಹಾತ್ಮೆ. ಈ ಪುಣ್ಯದ ಕಥೆಯನ್ನು ಯಾರು ಆಡಿದ್ದೀರೋ, ಯಾರು ಅವಕಾಶ ಮಾಡಿದ್ದೀರೋ ಅವರಿಗೆ ನಾವು ನಂಬಿ ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೆ, ಮಹಾಗಣಪತಿ ದೇವರು, ಕೊರಗಜ್ಜ ಸ್ವಾಮಿ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಡಬೇಕೆಂದು ಬೇಡಿಕೊಳ್ಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ಸುರದೊಲಿದು ಮಂದಾಗ್ರತೆಯಿಂದ ದೇದಳೆದೋ ಬಲಮುಖದಿಂದ ಮದದಿಗಿರಿಯ ಬಡಿಯಿರಿದುದು ಸರ್ವೇಶಗಾರತಿ ಎತ್ತಿದೆ ಶೋಭಾನಿ. ಮಂಗಲೋ ಜಯ ಮಂಗಲೋ ನಿತ್ಯ ಮಂಗಲೋ ಜಯ ಶುಭ ಮಂಗಲೋ. ಭೂಮಿಯನ್ನು ಬೀಡಿದಗೆ ಭೂಮಿಯ ದಾನವ ಬೇಡಿದಗೆ ಆಮಾಚರ್ಯರಗಲಿದವಗೆ ರಾಮಚಂದ್ರನಿ ಮುದಶರದ ತುಲನಿಗೆ ಭಾಮೇರದ ಗೋಪಾಲ ಕೃಷ್ಣಗೆ ಮಂಗಲೋ ಜಯ ಮಂಗಲೋ ಜಯ ಮಂಗಲೋ ಜಯ ಮಂಗಲೋ. ಭದ್ರೌ ಶುಭಂ ಮಂಗಲಂ.